ಮೊನ್ನೆಯಷ್ಟೇ ರಾಬರ್ಟ್ ಚಿತ್ರದ ರಿಲೀಸ್ ಡೇಟ್ ಅನ್ನು ದರ್ಶನ್ ಅವರು ಅನೌನ್ಸ್ ಮಾಡಿದ್ರು. ಇದರ ಬೆನ್ನಲ್ಲೇ ಚಿತ್ರದ ರಿಲೀಸ್ ಡೇಟ್ ಪೋಸ್ಟರ್ ಕೂಡ ರಿವೀಲ್ ಆಯಿತು. ದರ್ಶನ್ ಅಭಿಮಾನಿಗಳ ಸಂಭ್ರಮವಂತೂ ಮುಗಿಲು ಮುಟ್ಟಿತ್ತು. ಉಳಿದಂತೆ ಅದ್ಯಾರು ಸಂಭ್ರಮಿಸಿದ್ರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ದೊಡ್ಡ ಮನೆ ಅಭಿಮಾನಿಗಳಂತೂ ಕೆನೆ ಹಾಲು ಕುಡಿದಷ್ಟು ಸಂಭ್ರಮಿಸಿದ್ರು. ರಾಬರ್ಟ್ ರಿಲೀಸ್ ಖಂಡಿತ ನಿಮಗೆ ಮಾರ್ಚ್ ಅನ್ಕೊಂಡಿದ್ದೀವಿ. 11th ಮೋಸ್ಟ್ ಪ್ರಾಬಬ್ಲಿ ಮಾರ್ಚ್ 11th ಅಂತ ಅನ್ಕೊಂಡಿದ್ದೀವಿ. ಸೊ ಖಂಡಿತ ಮಾರ್ಚ್ 11th ಬರ್ತೀವಿ. ಹೌದು, ರಾಬರ್ಟ್ ರಿಲೀಸ್ ಡೇಟ್ ಅನೌನ್ಸ್ ಆಗ್ತಿದ್ದಂತೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಭ್ರಮಕ್ಕೆ ಮಿತಿಯೇ ಇರಲಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ರಾಬರ್ಟ್ ಚಿತ್ರದ ಪೋಸ್ಟರ್ಗಳನ್ನು ಶೇರ್ ಮಾಡಿಕೊಂಡು ಚಿತ್ರಕ್ಕೆ ಶುಭ ಕೋರೋದ್ರ ಜೊತೆಗೆ ಫಸ್ಟ್ ಡೇ ಸಿನಿಮಾವನ್ನು ವೀಕ್ಷಿಸಿ ಬೆಂಬಲಿಸೋಣ ಅಂತ ಹೇಳಿದ್ರು. ಡಿ ಬಾಸ್ ಅಭಿಮಾನಿಗಳ ಪೇಜ್ನಂತೆ ಅಪ್ಪು ಅಭಿಮಾನಿಗಳ ಪೇಜ್ಗಳಲ್ಲೂ ರಾಬರ್ಟ್ ಅಬ್ಬರಿಸಿತ್ತು. ಹಾಗೆಂದ ಮಾತ್ರಕ್ಕೆ ಇದು ಹೊಸತೇನಲ್ಲ, ಹಿಸ್ಟರಿ ರಿಪೀಟ್ ಅಷ್ಟೇ. ಕಳೆದ ಬಾರಿ ಯಜಮಾನ ತೆರೆ ಕಂಡಾಗ ಅಪ್ಪು ಅಭಿಮಾನಿಗಳು ಕಟೌಟ್ ಹಾಕಿಸಿದ್ರೆ, ನಟ ಸಾರ್ವಭೌಮ ರಿಲೀಸ್ ಆದಾಗ ದರ್ಶನ್ ಅಭಿಮಾನಿಗಳು ಅಪ್ಪು ಅವರ ಚಿತ್ರಕ್ಕೆ ಶುಭ ಕೋರುವ ಫ್ಲೆಕ್ಸ್ ಹಾಕಿಸಿದ್ರು. ಇದು ಕುರುಕ್ಷೇತ್ರಕ್ಕೂ ಮುಂದುವರಿಯಿತು. ಇನ್ನು ಈ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಂತೂ ಪರಸ್ಪರ ಶುಭ ಕೋರೋದು, ಬೆಂಬಲಿಸೋದು, ಚಿತ್ರದ ಬಗ್ಗೆ ಚರ್ಚಿಸೋದು ಕಾಮನ್ ಆಗಿತ್ತು. ಹುಟ್ಟುಹಬ್ಬ ಬಂತಂದ್ರೆ ಇಬ್ಬರು ನಟರ ಫೋಟೋ ಹಾಕಿ ಪರಸ್ಪರ ಶುಭಾಶಯ ತಿಳಿಸೋದು ಮಾಮೂಲಿ. ಇದೀಗ ರಾಬರ್ಟ್ ರಿಲೀಸ್ನಲ್ಲೂ ಅಪ್ಪು ಅಭಿಮಾನಿಗಳ ಬೆಂಬಲ ಮುಂದುವರೆದಿದೆ. ಅದಕ್ಕೆ ಹೇಳೋದು, ತುಂಬಿದ ಕೊಡ ತುಳುಕಲ್ಲ ಅಂತ. ಮಾರ್ಚ್ 11ರಂದು ತೆರೆ ಕಾಣುವ ರಾಬರ್ಟ್ ಹಾಗೆ ಏಪ್ರಿಲ್ 1ರಂದು ರಿಲೀಸ್ ಆಗುವ ಅಪ್ಪು ಸರ್ ಅವರ ಯುವರತ್ನ ಚಿತ್ರ ಶತದಿನೋತ್ಸವ ಆಚರಿಸಲಿ, ಬಾಕ್ಸ್ ಆಫೀಸ್ ಅನ್ನು ಚಿಂದಿ ಉಡಾಯಿಸಲಿ ಎನ್ನುವುದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.